ನಡೆಸ್ತಾರೆ. ಅದು ಸಂಕ್ರಾಂತಿಯ ಮೊದಲ ತೀರ್ಥ ಸ್ನಾನದ ಸಂಜೆ ಹೊತ್ತು ಧ್ವಜಸ್ತಂಭವನ್ನು ಏರಿಸಿ ಅದಕ್ಕೆ ಧ್ವಜ ಏರಿಸಿ ನಾಲ್ಕು ಧ್ವಜಾರೋಹಣ ಆಗಿ ಮತ್ತೆ ಮೇಷ ತಿಂಗಳ ಪಂಚಗಳಲ್ಲಿ ಧ್ವಜ ಸ್ತಂಭ ಅವರೋಹಣ ಆಗಿ ಕೆಳಗಿಳಿಸ್ತಾರೆ. ಮತ್ತೆ ಅದು ಯಥಾಸ್ಥಾನ ನಿಲ್ಲಿಸ್ತಾರೆ. ಇಂಥೊಂದು ಕಟ್ಟುಕಟ್ಟಳೆಯ ಸಂಪ್ರದಾಯದ ದೇವಸ್ಥಾನ ಇದು. ಇಲ್ಲಿ ಎಲ್ಲರೂ ಕೂಡ ಅತ್ಯಂತ ವೈಭವಪೂರಿತವಾಗಿದೆ. ಅಂತಹ ವಿಶೇಷವಾದ ಮಾಹಿತಿಗಳು ಕೂಡ ಇಲ್ಲಿದೆ. ಯಾರಾದರೂ ಸಂಶೋಧನೆ ಮಾಡುವುದಕ್ಕೆ ಬೇಕಾದ ವಿಷಯಗಳು ಕೂಡ ಇಲ್ಲಿದೆ. ಅವುಗಳನ್ನೆಲ್ಲ ಇವತ್ತು ವೀಕ್ಷಣೆ ಮಾಡಬಹುದು ವಿನಂತಿಸ್ತಾ ಸುರೇಶ್ ಅವರನ್ನು ಈ ಕಾರ್ಯಕ್ರಮ ಮುಂದುವರಿಸಿಕೊಳ್ಳಬೇಕು ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರಿಂದ ಎಲ್ಲ ಕಲಾವಿದರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುವ ಕಾರ್ಯಕ್ರಮವನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದ ನಂತರ ಪುಷ್ಪಾಂಜಲಿ ಅರ್ಪಿಸುವಂತಹ ಕಲಾವಿದೆಯರು ಸುಜಾತ, ಪೂಜಾ, ಕೃಷಿಕ, ವರ್ಷಿತ, ಶಾಶ್ವತ. ಈಗ
ಮತ್ತೆ ಇತರ ವಿಷಯದ ಬಗ್ಗೆ ನೀವು ಗಮನದಲ್ಲಿ ಇರಿಸಿಕೊಳ್ಳಬೇಕು ಅಂತ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಹಗ್ಗವನ್ನು ಮೆಟ್ಟಬಾರದು. ರಥದ ಹಗ್ಗ ಮಹಾಶೇಷಿರುತ್ತೆ, ಹಗ್ಗವನ್ನು ಮೆಟ್ಟಬಾರದು. ರಥದಲ್ಲಿ ಮಂಜುಳಾನಾಥನು ವಿರಾಜಮಾನವಾಗಿ ಅಲಂಕೃತವಾಗಿರುವ ಕಾರಣ ರಥದ ಹೂವನ್ನು ಮೆಟ್ಟಬಾರದು. ರಥ ಪ್ರದಕ್ಷಿಣೆ ಹೋಗಿ ಬೇಡಿಯ ರಥದ ಪ್ರದಕ್ಷಿಣೆ ಆದ ನಂತರ, ಚಂದ್ರಮಂಡಲದ ರಥ ಪ್ರದಕ್ಷಿಣೆ ಆದ ನಂತರವೇ ರಥವನ್ನು ಸ್ಮರ್ತಿಸಬಹುದು. ದಯವಿಟ್ಟು ಈ ವಿಚಾರವನ್ನು ಗಮನಿಸಿಕೊಳ್ಳಿ. ನಿಮ್ಮ ಮಕ್ಕಳ ಬಗ್ಗೆ ನಿಗಾ ಇರಿಸಿಕೊಳ್ಳಿ. ನಿಮ್ಮ ಮೊಬೈಲ್ ಬಗ್ಗೆ ನಿಗಾ ಇರಿಸಿಕೊಳ್ಳಿ. ಈಗ ಪ್ರಕಟಣೆಗಳನ್ನು ಹಾಗೆ ಮಾಡಬೇಡಿ. ಮಕ್ಕಳು ಭಕ್ತಿಯ ಪರಾಮರ್ಶದಿಂದ ಎಲ್ಲವನ್ನು ಮರೆತು ಬಿಡಬೇಡಿ. ಈ ಮಟ್ಟಿಗೆ ಬಂದಿರುವವನ್ನೆಲ್ಲ ಗಮನದಲ್ಲಿ ಇರಿಸಿಕೊಳ್ಳಿ. 1 ಲಕ್ಷಕ್ಕೂ ಮಿಕ್ಕಿ ಜನರು ಮೇಲೆ ಮಲ್ಲುಗಟ್ಟೆಯಿಂದ ಗದಗಿನಿಂದ ಬರ್ತಾ ಇದ್ದಾರೆ. ಬರುತ್ತಿರುವಂತಹ ಜನಸಾಗರಕ್ಕೆ ಸದವಕಾಶ ಮಾಡಿಕೊಳ್ಳಲಿಕ್ಕಿದೆ.
ಯಾವುದೇ ರೀತಿಯ ಪ್ರಕರಣಗಳ ಆಡಳಿತ ಜವಾಬ್ದಾರಿ ವಹಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ನಟಿಸುವಂತಹ ಕಲಾವಿದೆಯರು ವೈಷ್ಣವಿ, ಶ್ರದ್ಧಾ, ಶರಣ್ಯ, ಸಾನ್ವಿ ಸಿ, ಆರಾಧ್ಯ, ಆರಾಧನಾ, ಆತ್ಮಿ.
ಸುಸ್ಮಿತಾ ಶಾಶ್ವತ್ ಓಕೆ ಸರಿ ಸರಿ ఎప్పుడుదా జనవరి ఎంత ಆಡಿಯನ್ಸ್ ಒಂದು ತಿರುಗಾಲೆ ರೆಕಾರ್ಡಿಂಗ್ ಹೌದೌದು
ಅರುಣ ನೀವು ಓನಸ್ ಓನಸ್ कैमरा
upload on एक कार्ड डबल कार्ड इतना डबल कार्ड इतना शेषದಲ್ಲಿ ಇಲ್ಲ ಬರ್ತೀನಿ
ಕಾರ್ಯಕ್ರಮ ಪ್ರದರ್ಶನ ಮಾಡ್ತಾ ಇದೆ. ಜನ ಸಂಜೆಗೆ ನಿಗಾವಹಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಾವುದೇ ಹಬ್ಬಗಳಿಗೆ ಮುಂದಾದರೂ ಮಹಾರಾಜರ ಸುವರ್ಣವಾದ ಮೇಲೆ ಪ್ರದರ್ಶನ ಕಾರ್ಯಕ್ರಮ ಸೆಂಟ್ರಲ್ ಬಾಲಕರು ಒಂದು 5 ನಿಮಿಷ ಮೌನವಾಗಿರಬೇಕು. ಸೆಂಟ್ರಲ್ ಬಾಲಕರು ದಯವಿಟ್ಟು ಕೆಲವು ಸೂಚನೆಯನ್ನು ಮತ್ತೊಮ್ಮೆ ಗಮನಿಸಿ. ಮಂಜುನಾಥರು ರಥಾರೂಢರಾಗಿ ವಿರಾಜಮಾನವಾಗಿ ಅಲಂಕೃತರಾಗಿದ್ದಾರೆ. ಮಹಾರಾಜರು ಅಶ್ವರೂಢರಾದ ಮೇಲೆ ರಥ ಪ್ರದಕ್ಷಿಣೆ ಪ್ರಾರಂಭವಾಗುತ್ತದೆ.
ಮೊದಲ ಸಿದ್ಧ ಬೆಳ್ಳಿ ರಥದ ಪ್ರದರ್ಶನ ಕಾರ್ಯಕ್ರಮ ಆದ ನಂತರ ಮತ್ತೆ ಸಕಲ ಮಂಡಲ ಅದಕ್ಕಿಂತ ಮೊದಲು ಪ್ರಸಾದ್ ಭಕ್ತ ಮಹಾಶಯರು ಹಾಗೂ ಮಾತೆಯರಲ್ಲಿ ವಿನಂತಿ. ಕದ್ರಿ ಕ್ಷೇತ್ರದಲ್ಲಿ ವಾರ್ಷಿಕ ಮಹಾರಥೋತ್ಸವದ ಈ ಒಂದು ವಿಶೇಷ ಪರ್ವದಿನ ಕ್ಷೇತ್ರಕ್ಕೆ ಆಗಮಿಸಿದಂತ ಎಲ್ಲ ಭಕ್ತಾಭಿಮಾನಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಿದ್ದೇವೆ. ತಾವೆಲ್ಲರೂ ಕೂಡ ಶಾಂತ ಚಿತ್ತರಾಗಿದ್ದುಕೊಂಡು ಶ್ರೀದೇವರ ದಿವ್ಯ ದರ್ಶನ ಮಾಡಬೇಕಾಗಿ ವಿನಂತಿ. ಮಗದೊಮ್ಮೆ ತಮ್ಮ ನೀವು ಮೊದಲಿಗೆ ಸಾಕಾಗ್ತು ಭಗವಂತನ ಸನ್ನಿಧಾನ ಆಗುವುದು 3 ಪ್ರದಕ್ಷಿಣೆ ಆದ ಮೇಲೆ ಯಾವ ಮೊದಲ ಸುತ್ತಿನಲ್ಲಿ ರಥದ ಹೂವನ್ನು ಮುಟ್ಟಾದಾಗಿ ವಿನಂತಿಸ್ತಾ ಇದ್ದೇವೆ. ಲಕ್ಷಾಂತರ ಜನರು ನಮ್ಮ 4 ಸೂತ್ರದಲ್ಲಿ ಈಗ ಭಕ್ತಿಗಾಗಿ ಆಗಮಿಸಿದ್ದಾರೆ. ಆದ್ರಿಂದ ಬಂದಿರುವಂತಹ ಎಲ್ಲ ಜನರ ಮೇಲೆ ನಿಗದಿಪಡಿಸಿ ಹಾಗೆ ಅವರು ಗಮನಿಸ್ತಾ ಇದೆ. ನಿಮ್ಮ ಬಗ್ಗೆ ನೀವೇ ಗಮನಿಸಿಕೊಳ್ಳಿ. ಯಾವ ರಥವನ್ನು ಬಲ ಹಾಕಿ ಇಳಿಯಬೇಕಾಗಿಲ್ಲ. ರಥದ ಕಾಮಗಾರಿಗಳು ಸುಲಲಿತವಾಗಿ ಸುಶ್ರಾವ್ಯವಾಗಿದೆ. ರಥದ ಹಗ್ಗ ಯಾವಾಗ ಭಗವಂತನು ಅದರ ಅಶ್ವನಾಗಿರ್ತಾನ ರಥಾರೂಢನಾಗಿರ್ತಾನೋ ಆಮೇಲೆ ಅದರ ಆದಿಶೇಷನೆಯನ್ನು ನಂಬಿಕೆ ಆದ್ರಿಂದ ಹಗುರವಾಗಿರುತ್ತದೆ. ಬರೀ ಸ್ಪರ್ಶ ಮಾಡಿದರೆ ಸಾಕು. ದಯವಿಟ್ಟು ಗಮನವನ್ನು ಇರಿಸಿಕೊಂಡು ಎಷ್ಟು ಮಾಡಬೇಕು. ಗೋವಿಂದ ಗೋವಿಂದ
ಕಲ್ಲ ಹಾಕಿ ರಥವನ್ನು ಎಳಿಬೇಕಾದ ಅವಶ್ಯಕತೆ ಇಲ್ಲ. ರಥದ ಕಾಮಗಾರಿಗಳು ಸುಲಲಿತವಾಗಿ ಸುಶ್ರಾವ್ಯವಾಗಿ ಅದರ ರಚನೆಯಲ್ಲಿ ಇದ್ದ ಕಾರಣ ದಯವಿಟ್ಟು ರಥದ ಹಗ್ಗವನ್ನು ಸ್ಪರ್ಶಿಸಿದರೆ ಸಾಕು, ಹಗುರವಾಗಿ ರಥ ಪ್ರದಕ್ಷಿಣೆ ಆಗ್ತದೆ. ಆದ್ದರಿಂದ ಬಲವಾಗಿ ನಿಮಗೆ ಶಕ್ತಿ ಇದ್ದಷ್ಟು ಗೋವಿಂದ ಅಥವಾ ಮಹಾದೇವನ ನಾಮಸ್ಮರಣೆ ಅಥವಾ ದುರ್ಗೆಯ ನಾಮಸ್ಮರಣೆಯನ್ನು ಮಾಡುವಂತಹ ಸದಾವಕಾಶವನ್ನು ಮಾಡಿಕೊಳ್ಳಲಾಗುತ್ತದೆ. ಮಹಾರಾಜರಲ್ಲಿ ಅಶ್ವರೂಢರಾಗುವ ತನಕ ಯಾರು ಕೂಡ ಹಗ್ಗವನ್ನು ಸ್ಪರ್ಶಿಸದಿರಿ. ಮಹಾರಾಜರು ಅಶ್ವರೂಢರಾದ ಕೂಡಲೇ ಅಲ್ಲಿ ಸೂಚನೆ ಬರ್ತದೆ. ಆ ನಂತರವೇ ಇಲ್ಲಿಂದ ರಥ ಚಿನ್ನ ಪ್ರಾರಂಭವಾಗುವುದು. ಲಕ್ಷಾಂತರ ಜನರು 8 ದಿಕ್ಕಿನಿಂದಲೂ ಮಂಜುನಾಥನ ಸನ್ನಿಧಾನಕ್ಕೆ ಈಗ ಆಗಮಿಸಿದ್ದಾರೆ. 3 ಪ್ರದಕ್ಷಿಣೆಯನ್ನು ಎಲ್ಲರೂ ವೀಕ್ಷಿಸಿ ಪುನೀತರಾಗಲಿಕ್ಕಿದ್ದಾರೆ. ಮೊದಲ ಸುತ್ತಿನಲ್ಲಿ ಶ್ರೀಮನ್ ಮಹಾರಥೋತ್ಸವದ ಕಾರ್ಯಕ್ರಮ ಆಗ್ತದೆ. 2ನೇ ಸುತ್ತಿನಲ್ಲಿ ರಥದ ಪ್ರದಕ್ಷಿಣೆ ಕಾರ್ಯಕ್ರಮ ಆಗ್ತದೆ. 3ನೇ ಸುತ್ತಿನಲ್ಲಿ ಚಂದ್ರಮಂಡಲದ ರಥ ಪ್ರದಕ್ಷಿಣೆ ಆಗ್ತದೆ. ಆದ್ದರಿಂದ ದಯವಿಟ್ಟು ತಾಯಂದಿರು ತಮ್ಮ ಮಕ್ಕಳನ್ನು ಬದಿಗೆ ಸೇರಿಸಿಕೊಂಡು 3 ಪ್ರದಕ್ಷಿಣೆಗಳ ವೀಕ್ಷಣೆ ಮಾಡುವುದಕ್ಕೆ ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಿಸಿ ಕ್ಯಾಮೆರಾ ಬೇಕಾದರೂ ನಿಮ್ಮನ್ನು ಗಮನಿಸ್ತಾ ಇರ್ತದೆ. ಕಟ್ಟಡದ ಮೇಲ್ಗಡೆ ಹೋದವರು ತುಂಬಾ ಜಾಗರೂಕರಾಗಿರಬೇಕಾಗಿ ಸೂಚನೆ. ನಿಮ್ಮ ಸೊತ್ತು ಮೊಬೈಲ್ ತೆಗೆಯುವಂತಹ ಆವೇಶದಲ್ಲಿ ಮರೆತು ಬಿಡಬೇಡಿ. ದಯವಿಟ್ಟು ಈ ಸೂಚನೆಗಳನ್ನು ಮನದಲ್ಲಿಟ್ಟುಕೊಳ್ಳಿ. ಮಹಾರಾಜರು ಕುದುರೆ ಏರಿದ ನಂತರ ಸೂಚನೆ ಬರ್ತದೆ. ಅಷ್ಟರ ಯಾರು ಕೂಡ ಹಗ್ಗವನ್ನು ಮುಟ್ಟಬೇಡಿ. ಭಗವಂತನ ಸನ್ನಿಧಾನ ಇರುವಂತಹ ರಥ ಇದು. ಹಗ್ಗ ಅಂದ್ರೆ ಆದಿಶೇಷನ ರೂಪಕ ಇದು. ಆದ್ದರಿಂದ ಮುಟ್ಟಬಾರದು, ಅದನ್ನು ಯಾರು ಮೆಟ್ಟಬಾರದು. ಮತ್ತೆ ಅದನ್ನು ಭಗವಂತನ ನಾಮಸ್ಮರಣೆಯೊಂದಿಗೆ ಎತ್ತಬೇಕು. ಅವಶ್ಯಕತೆ ಇಲ್ಲ. ರಥದ ಒಳರಚನೆ ಚೆನ್ನಾಗಿದೆ. ಕೇವಲ ಸ್ಪರ್ಶಿಸಿದರೆ ಸಾಕು. ಸಾಧ್ಯ ಇದ್ದಷ್ಟು ಮತ್ತೆ ಮಹಾದೇವನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಳಿಬೇಡಿ. ಅಲ್ಲಿಂದ ಅಶ್ವರೂಢರಾದ ಮಂಜುನಾಥ ದೇವರ ಪಾದ ಗೋವಿಂದ ಗೋವಿಂದ
ಎದುರು ಭಾಗಕ್ಕೆ ಸರಿಯಾಗಿ ಬಂದು ನಿಲ್ಲುವ ಹಾಗೆ ಮಾಡಬೇಕು. ನೋಡಿ, ದಯವಿಟ್ಟು ಹಗ್ಗವನ್ನು ಬಿಡಿ, ಸ್ವಲ್ಪ ಬದಿಗೆ ಹೇಳಿ. ನಮ್ಮ ಚೆಂಡೆ ವಾದಕರು ಇನ್ನು ಅಲ್ಲಿ ಚೆಂಡೆ ನಿಲ್ಲಿಸಬೇಕು. ಚೆಂಡೆ ವಾದಕರು ಇಲ್ಲಿ ರಥದ ಎದುರುಗಡೆ ಬೇರೆ ಚೆಂಡೆ ಇದೆ, ದಯವಿಟ್ಟು ಅಲ್ಲಿ ಚೆಂಡೆ ವಾದಕರಿಗೊಂದು ಕೊಡಿ. ಎಲ್ಲರೂ ವಾದಕರು ತುಂಬಾ ದೇವರ ಎದುರಿಗೆ ಬೇರೆ ಚೆಂಡೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಸಿಂಗಾರಿ ಮೇಳದ ಚೆಂಡೆ ವಾದಕರು ದಯವಿಟ್ಟು ಚೆಂಡೆ ನಿಲ್ಲಿಸಬೇಕು. ಇನ್ನು ದೇವಸ್ಥಾನದ ದೇವರ ಪರಿಚಾರಕರಿಂದ ಚಾಕ್ರಿ ಮಾಡುವವರಿಂದ ಈಗ ಚೆಂಡೆಯ ವಾದನವಾಗಲಿಕ್ಕಿದೆ. ದಯವಿಟ್ಟು ಅವರು ಈಗ ನಿಲ್ಲಿಸಬೇಕು. ಮತ್ತೆ ಬೆಳ್ಳಿ ರಥ ಮತ್ತು ಚಂದ್ರಮಂಡಲ, ಅದಕ್ಕೆ ಪುನಃ ಚೆಂಡೆ ಬೇಕು. ದಯವಿಟ್ಟು ಸ್ವಲ್ಪ ಅಗಲ ಮಾಡಿ, ಹೆಚ್ಚು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಆಗ್ತದೆ. ಶ್ರೀರಾಮ ರಥೋತ್ಸವದಿಂದ ವಿರಾಜಮಾನವಾಗಿ ಇದಿರುವಂತಹ ವಿರಾಜಮಾನವಾಗಿರುವ ಮಂಜುಳಾನಾಥನ್ ಈಗ ಎಲ್ಲರಿಗೂ ದರ್ಶನ ಪ್ರಸಾದವನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಪಾಲಿಸ್ಕೊಂಡು ಮಾಡಿ. ವೇದಮೂರ್ತಿ ವಿಠಲದಾಸ್ ತಂತ್ರಿವರೇಣ್ಯರ ಮಾರ್ಗದರ್ಶನದಲ್ಲಿ ಶ್ರೀಮನ್ಮಹಾತ್ಸವದ ಈಗ ದೇವರ ದರ್ಶನ ನಿಮಗೆಲ್ಲರಿಗೂ ಸಿಗಲಿಕ್ಕಿದೆ. ಆದಷ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು. ನಮ್ಮ ಚೆಂಡೆಗಳಿಗೆ ಸ್ವಲ್ಪ ಜಾಗ ಕೊಡಿ, ಸ್ವಲ್ಪ ಇದಕ್ಕೆ ಜಾಗ ಇದೆ, ಎಲ್ಲರಿಗೂ ವೀಕ್ಷಣೆ ಆಗ್ತದೆ.